ಆತ್ಮೀಯ ವೀಕ್ಷಕರಿಗೆ ನಲಿದರೆ ಒಲಿವ ಮುರಾರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮಲಗಿ ಪರಮಾದದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ ಸುಮ್ಮನಿರೆ ಕೃಷ್ಣನ ಈ ರಮಾ ಮಾಧವನ ಒಲಿಸುವ ಪರಿಯನ್ನರಿಯದೆ ಭುವಿಯೊಳು ಪಾಮರರು ಬಳಲುತ್ತಿರುವರು ಎಂಬ ಮಾತಿನಂತೆ ಈ ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಒಲಿಸಲು ಭಜನೆ, ಆತನ ನಾಮ ಸಂಕೀರ್ತನೆಯೇ ಒಂದು ಸುಲಭವಾದ ಮಾರ್ಗ. ಭಗವಂತನ ನಾಮಸ್ಮರಣೆಯಿಂದ ನಮ್ಮಲ್ಲಿರುವಂತಹ ಪಾಪಗಳು ದೂರವಾಗಿ ಸಂಸಾರದ ಭವಬಂಧನಗಳು ದಾಟಿ ಮುಕ್ತಿಯತ್ತ ಕೊಂಡೊಯ್ಯುವ ಈ ಮಾರ್ಗವೇ ಭಜನೆ. ಇಂತಹ ಭಗವನ್ನಾಮ ಸಂಕೀರ್ತನೆಗೆ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಕುಣಿತದ ಮೂಲಕ ಹರಿಯನ್ನ ಒಲಿಸಿಕೊಳ್ಳುವ ಪರಿಯನ್ನ ನೋಡೋಣ. ನಮ್ಮೊಂದಿಗಿದ್ದಾರೆ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಕರಂಬಳ್ಳಿ ಇಲ್ಲಿನ ಸದಸ್ಯರು. ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ.
ನಾಮಸ್ಮರಣೆಯೊಂದಿಗೆ ಕೈತಾಳ ಹೆಜ್ಜೆಯನ್ನು ಹಾಕಿದರೆ ಪಾಪವೆಂಬ ಹಕ್ಕಿ ಹಾರಿ ಹೋಗುತ್ತದೆ ಎಂಬ ಮಾತಿದೆ. ಆತ್ಮೀಯ ವೀಕ್ಷಕರೇ, ನಲಿದರೆ ಒಲಿವ ಮುರಾರಿ ಕಾರ್ಯಕ್ರಮದಲ್ಲೀಗ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಲಿದರೆ ಒಲಿಯುವ ಮುರಾರಿ ಎನ್ನುವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
ಭಗವಂತನನ್ನ ಭಕ್ತರ ಬಳಿಗೆ, ಭಕ್ತರನ್ನ ಭಗವಂತನ ಬಳಿಗೆ ಕೊಂಡೊಯ್ಯುವ ಒಂದು ಸನ್ಮಾರ್ಗ. ಇಂತಹ ಭಜನೆಯನ್ನು ಮಾಡುವುದರಿಂದ ನಮ್ಮ ಭವಬಂಧನಗಳು ವಿಮೋಚನೆಯಾಗಿ ನಮ್ಮನ್ನು ಪುಣ್ಯದ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಎನ್ನುವ ಮಾತಿದೆ. ಆತ್ಮೀಯ ವೀಕ್ಷಕರೇ, ಈ ಒಲಿದರೆ ನಲಿವ ಮುರಾರಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ನಲಿದರೆ ಒಲಿಯುವ ಮುರಾರಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ.
ಮನದೊಳಗೆ ತಾನಿದ್ದು ಮನವೆಂದೆಣಿಸಿಕೊಂಡನು, ಮನದ ವೃತ್ತಿಗಳ ಮೇಲೆ ಭೋಗಗಳನ್ನೀವನು. ಮನವಿತ್ತರೆ ತನುವನ್ನೀವ ದಿನ ದಿನದ ದೇಹವ ದಂಡಿಸಿ, ದಿನ ದಿನದ ಸಾಧನೆಯ ಮಾಡುವರಿಗೆ ಇತ್ತವ ಸುಖ ಭೋಗಗಳ. ಈ ಪರ್ವಕಾಲದಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಕೇಳಿದ ಪ್ರೀತಿಯ ವೀಕ್ಷಕರಿಗೂ ಹಾಗೂ ಹರಿನಾಮ ಸಂಕೀರ್ತನೆಯನ್ನು ಕುಣಿತ ಭಜನೆಯ ಮೂಲಕ ಮಾಡಿದ ಕರಂಬಳ್ಳಿ ವೆಂಕಟರಮಣ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೂ ಶ್ರೀಕೃಷ್ಣ ಪರಮಾತ್ಮನು ಅಷ್ಟೈಶ್ವರ್ಯವನ್ನು ಪರಿಪಾಲಿಸಲಿ ಎನ್ನುತ್ತಾ ಭಜನಾ ಮಂಡಳಿಯ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.